ದಿವಂಗತ ಸೌಜನ್ಯ ಅವರನ್ನು ಅತ್ಯಾಚಾರ ಮಾಡಿ ಕೊಲೆಗೈದವರು ಇಷ್ಟವರೆಗೂ ಆರೋಪಿಗಳು ಯಾರಂತ ಸಿಕ್ಕಲಿಲ್ಲ. ಈ ಆರೋಪಿಗಳು ಸಿಗಬೇಕು ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗದಿದ್ದರೆ ಕೊರಗಜ್ಜನ ನೆಲೆಯಿಂದ ಅವರು ಕೊರಗಜ್ಜ ಎಂದು ರಸ್ತೆಯಲ್ಲಿ ಅಳೆದಾಡಬೇಕು ಎಂಬ ಪ್ರಶ್ನೆಯಿಂದ ನಾವು ಇವತ್ತು ನಮ್ಮ ಎಲ್ಲರೂ ಸಾರ್ವಜನಿಕರು ಸೇರಿ ಇವತ್ತು ಕೊರಗಜ್ಜನಿಗೆ ಪ್ರತಿಭಟನೆ ಅಂತ ಹೇಳಿದ್ರೆ ಉರುಳು ಸೇವೆಯ ಮುಖಾಂತರ ನಾವು ಕೊರಗಜ್ಜನಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪಿ ಕೊರಗಜ್ಜ ಎಂದು ರಸ್ತೆಯಲ್ಲಿ ಹುಚ್ಚನಂತೆ ಅಲೆದಾಡಲಿ ಅಂತ ಪ್ರಾರ್ಥಿಸಿ ಕರಾವಳಿಯ ಕಾರಣಿಕ ದೈವ ಕೊರಗಜ್ಜನಿಗೆ ಉರುಳು ಸೇವೆಯ ಮೂಲಕ ಪೂಜೆ ಸಲ್ಲಿಸಲಾಯಿತು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋರಾಟದ ಕಿಚ್ಚು ಕರಾವಳಿಯಲ್ಲಿ ಜೋರಾಗಿದ್ದು ಮರು ತನಿಖೆಗೆ ಆಗ್ರಹಿಸಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಇನ್ನು ಹಲವು ಕಡೆಗಳಲ್ಲಿ ದೇವರಿಗೆ ಮೊರೆ ಹೋಗುವ ಮೂಲಕ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರಿಂದ ವಿಶೇಷ ಉರುಳು ಸೇವೆ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣದ ಬಳಿ ಇರುವ ನೆಲ್ಲಿಕಟ್ಟೆ ಕೊರಗಜ್ಜ ದೈವಸ್ಥಾನದಲ್ಲಿ ನಡೆಯಿತು. ಮೊದಲು ಪ್ರಾರ್ಥನೆ ಸಲ್ಲಿಸಿದ ನಿತ್ಯಾನಂದ ಒಳಕಾಡು ಬಳಿಕ ಸೌಜನ್ಯಳ ಭಾವಚಿತ್ರ ಹಿಡಿದು ಉರುಳು ಸೇವೆ ನಡೆಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು ಸೌಜನ್ಯಗೆ ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಪ್ರತಿಭಟನೆಗಳು ನಡೀತಾ ಇದ್ರು ಸರ್ಕಾರ ಈ ಬಗ್ಗೆ ಮೌನ ವಹಿಸಿದೆ. ಸೌಜನ್ಯ ಅತ್ಯಾಚಾರ ಮಾಡಿದ ಆರೋಪಿಗೆ ಕೊರಗಜ್ಜನೆ ಶಿಕ್ಷೆ ಕೊಡಬೇಕು. ಇದಕ್ಕಾಗಿ ಉರುಳು ಸೇವೆಯ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಆರೋಪಿ ಯಾರೆಂಬುದು ಪತ್ತೆ ಆಗಬೇಕು. ಆರೋಪಿಯೇ ಮುಂದೆ ಬಂದು ತಪ್ಪೊಪ್ಪಿಕೊಳ್ಳಬೇಕು. ಇಲ್ಲವಾದರೆ ಕೊರಗಜ್ಜ ಎಂದು ಪ್ರಾರ್ಥಿಸಿ ಹುಚ್ಚನಂತೆ ತಿರುಗಾಡಲಿ ಎಂದು ಹೇಳಿದರು. ಇವತ್ತು ನಾವು ಜಿಲ್ಲಾ ನಾಗರಿಕ ಸಮಿತಿ ವತಿಯಿಂದ ನಮ್ಮ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಒಂದು ದೈವ ಕೊರಗಜ್ಜನ ಮೇಲೆ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ಯಾಕೆ ಪೂಜೆ ಸಲ್ಲಿಸಿದೆ ಅಂತ ಹೇಳಿದ್ರೆ ದಿವಂಗತ ಸೌಜನ್ಯ ಅವರನ್ನು ಅತ್ಯಾಚಾರ ಮಾಡಿ ಕೊಲೆಗೈದವರು ಇಷ್ಟವರೆಗೂ ಆರೋಪಿಗಳು ಯಾರಂತ ಸಿಕ್ಕಲಿಲ್ಲ. ಈ ಆರೋಪಿಗಳು ಸಿಗಬೇಕು ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗದಿದ್ದರೆ ಕೊರಗಜ್ಜನ ನೆಲೆಯಿಂದ ಅವರು ಕೊರಗಜ್ಜ ಎಂದು ರಸ್ತೆಯಲ್ಲಿ ಅಳೆದಾಡಬೇಕು ಎಂಬ ಪ್ರಶ್ನೆಯಿಂದ ನಾವು ಇವತ್ತು ನಮ್ಮ ಎಲ್ಲರೂ ಸಾರ್ವಜನಿಕರು ಸೇರಿ ಇವತ್ತು ಕೊರಗಜ್ಜನಿಗೆ ಪ್ರತಿಭಟನೆ ಅಂತ ಹೇಳಿದ್ರೆ ಉರುಳು ಸೇವೆಯ ಮುಖಾಂತರ ನಾವು ಕೊರಗಜ್ಜನಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ಪೂಜೆ ಸಲ್ಲಿಸುವಾಗ ನಮ್ಮ ಆಡಳಿತ ಮುಖ್ಯಸ್ಥರಾದ ಶೇಖರ್ ಜಿ ಅಮೀನ್ರು, ನಮ್ಮ ಸತೀಶ್ ಅಮೀನ್ರು, ನಾಗೇಶ್ ಅಮೀನ್ರು ಮತ್ತು ಎಲ್ಲರೂ ಹೆಸರು ಬೇಕಾದರೆ ಎಲ್ಲರೂ ಕೂಡ ನಮ್ಮ ಕೊರಗಜ್ಜನ ಅಭಿಮಾನಿ ಭಕ್ತರು ಎಲ್ಲರೂ ಸೇರಿ ನಾವು ಇವತ್ತು ಉರುಳು ಸೇವೆ ಮುಖಾಂತರ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ಯಾಕಂದ್ರೆ ನ್ಯಾಯ ಸಿಗಬೇಕು. ಇಷ್ಟು ಹೋರಾಟ ನಡೀತೇವೆ. ಈಗ ನಾಡ್ದು ಏನು ಮಹೇಶ್ ತಿಮ್ಮರೋಡಿ ಅವರು ಕೂಡ ಏನೋ ಹೋರಾಟ ಮಾಡ್ತಿದ್ದಾರೆ, ಅವರಿಗೂ ಕೂಡ ನಾವು ಬೆಂಬಲಿಸ್ತೇವೆ. ಯಾಕಂದ್ರೆ ನಾವು ಇದನ್ನು ಮಾಡ್ತೇವೆ ಎಂಬ ನಾವು ಒಂದು ನಿರ್ಧಾರ ತಗೊಂಡ ನಂತರ ನಾವು ಅದು ಬಿಡ್ಲಿಕ್ಕೆ ಆಗುವುದಾಗಿದೆ. ಕೊರಗಜ್ಜನ ಮುಖ್ಯವಾಗಿ ಕೊರಗಜ್ಜನ ಅವರು ಸೇವೆ ಮಾಡಿದರೆ ಎಲ್ಲವೂ ಇಲ್ಲಿ ಸರಿಯಾಗ್ತದೆ ಎಂಬ ದೃಷ್ಟಿಯಿಂದ ನಾವು ಇವತ್ತಿನ ನಮ್ಮ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಸೌಜನ್ಯ ಏನು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಥವಾ ಯಾರು ಆರೋಪಿಗಳು ಇದ್ದಾರೆ ಅವರು ಬಲೆಗೆ ಸಿಕ್ಕಬೇಕು ಅಥವಾ ನಾವು ಕೊರಗಜ್ಜನ ಮೊರೆ ಹಾಕಿದಂತ ಹೇಳಿದ್ರೆ ಅವರಿಗೆ ಏನು ಅಂತ ಹೇಳಿದ್ರೆ ಇದು ಕೊರಗಜ್ಜ ಅಂತ ಕಿರುಚಾಡಿಕೊಂಡು ರಸ್ತೆಯಲ್ಲಿ ತಿರುಗಾಡಂತ ಆಗಬೇಕು. ಯಾಕಂತ ಹೇಳಿದ್ರೆ ಕೊರಗಜ್ಜನ ಮಹಿಮೆ ಅವರಿಗೆ ಗೊತ್ತಿಲ್ಲ ಕಾಣ್ತದೆ. ಹಾಗಿರುವಾಗ ಈ ಕಿರುಚಾಡಿ ನಾನೇ ಕೊಲೆ ಮಾಡಿದ್ದು, ನಾನೇ ಹತ್ಯೆ ಮಾಡಿದ್ದು, ನಾನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳುವ ಹಾಗೆ ನಮ್ಮ ಕೊರಗಜ್ಜ ಖಂಡಿತ ಮಾಡ್ತಾರೆ ಅಂತ ಹೇಳಿ ನನಗೆ ಆಸೆ ಇದೆ. ನಾನು ಅದಕ್ಕೆ ತರುವಾಗ ನಾನು ಬೇಡಿಕೊಂಡಿದ್ದೇನೆ. ನಿತ್ಯಾನಂದ ಒಳಕಾಡು ಅವರ ವಿಶೇಷ ಉರುಳು ಸೇವೆಗೆ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಳೀಯ ರಿಕ್ಷಾ ಚಾಲಕರು, ಸ್ಥಳೀಯ ನಾಗರಿಕರು ಸಾಥ್ ನೀಡಿದರು.